ಗ್ರಾಮೀಣ ಭಾಗದಲ್ಲಿ ಪ್ರಕೃತಿ ಮಡಿಲಿಗೆ ಸವಾಲಾಗಿ ಪೇಟೆಯ ಮಧ್ಯೆಯೂ ನಿಸರ್ಗ ಸೌಂದರ್ಯದ ಮಡಿಲಿನಲ್ಲಿ ಸಾಂಸ್ಕೃತಿಕ ಮೆರುಗಿನೊಂದಿಗೆ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಪುತ್ತೂರು ಪೇಟೆಯ 100 ಮೀಟರ್ ಅಂತರದಲ್ಲಿರುವ ಚಿಕ್ಕಪುತ್ತೂರಿನ ಗದ್ದೆಯಲ್ಲಿ ಭತ್ತದ ಬೇಸಾಯಕ್ಕೆ ಬನ್ನೂರಿನ ಯುವಕ ಯುವತಿ ಮತ್ತು ಮಹಿಳಾ ಮಂಡಲವೊಂದು ಸಾಥ್ ನೀಡಿದೆ. ಕೇವಲ ವಾರ್ಷಿಕೋತ್ಸವ ಮನೋರಂಜನೆಗೆ ಮಾತ್ರ ಸೀಮಿತವಾಗದೆ ಕೃಷಿ ಕಾರ್ಯದಲ್ಲೂ ಸಂಘಟನೆ ಸಹಿ ಎನಿಸಿಕೊಂಡಿದೆ. ಪುತ್ತೂರು ಅಬಕಾರಿ ಇಲಾಖೆಯಲ್ಲಿ ಎಎಸ್ಐ ಆಗಿರುವ ಅಂಗಾರ ಪಿ ಅವರ ಗದ್ದೆಯಲ್ಲಿ ಬನ್ನೂರಿನ ನವೋದಯ ಸಂಘವೊಂದು ಸಾಮಾಜಿಕ ಧಾರ್ಮಿಕ ಕಾರ್ಯಗಳ ಸೇವೆಯೊಂದಿಗೆ ವಿಶಿಷ್ಟ ಸಂಘಟನೆಯಾಗಿ ತನ್ನದೇ ಆದ ಒಂದು ಹೊಸ ಮಾದರಿಯನ್ನೇ ಹುಟ್ಟುಹಾಕಿದೆ ಎಂದರೆ ಅತಿಶಯೋಕ್ತಿಯಲ್ಲ. ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು, ನಗರಸಭೆ ಸದಸ್ಯೆ ಪ್ರೇಮಲತಾ ನಂದಿಲಾ, ನವೋದಯದ ಯುವಕ ವೃಂದದ ಸಂಚಾಲಕ ಚಂದ್ರಾಕ್ಷ ಬಿಎನ್, ಅಧ್ಯಕ್ಷ ಉಮೇಶ್ ಆನೆಮಜಲು, ಮಹಿಳಾ ಮಂಡಳಿ ಅಧ್ಯಕ್ಷೆ ಮಾಲತಿ, ಕಾರ್ಯದರ್ಶಿ ಸುಲೋಚನಾ, ಮಮತಾ, ದೀಪಿಕಾ, ಜಯಶ್ರೀ, ಸುರೇಖಾ, ಶ್ರೀಲಾವತಿ, ಶೋಭಾ ಸೇರಿದಂತೆ ಹಲವಾರು ಮಂದಿ ಸದಸ್ಯರು ಸೇರಿಕೊಂಡು ಇತರ ನಿತ್ಯ ಕಾಯಕ ಮಾಡುವುದರೊಂದಿಗೆ ಭತ್ತದ ನಾಟಿ ಮಾಡಿದರು. ಪುತ್ತೂರು ಅಬಕಾರಿ ಇಲಾಖೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯದಲ್ಲಿರುವ ಪಡಿಲು ನಿವಾಸಿ ಅಂಗಾರ ಪಿ ಅವರು ತಮ್ಮ ಚಿಕ್ಕಪುತ್ತೂರಿನ ಭತ್ತದ ಗದ್ದೆಯಲ್ಲಿ ಸುಮಾರು 29 ವರ್ಷಗಳಿಂದ ಬೇಸಾಯ ಮಾಡುತ್ತಿದ್ದಾರೆ. ಎನೆಲು ಮತ್ತು ಸುಗ್ಗಿಯಲ್ಲಿ ಒಟ್ಟು 2 ಬೆಳೆ ಬೆಳೆಯುತ್ತಿರುವ ಅವರು ಕಳೆದ ವರ್ಷ ಒಟ್ಟು ರೂಪಾಯಿ 1.5 ಲಕ್ಷ ಖರ್ಚು ಮಾಡಿ ಸುಮಾರು 5 ಎಕರೆ ಜಮೀನಿನಲ್ಲಿ ಭತ್ತದ ಬೇಸಾಯ ಮಾಡಿದರು. ಪ್ರಥಮ ಬೆಳೆಯಲ್ಲಿ 35 ಕ್ವಿಂಟಲ್, ಎರಡನೇ ಬೆಳೆಗೆ 50 ಕ್ವಿಂಟಲ್ ಭತ್ತ ಪಡೆದಿದ್ದು ಸುಮಾರು ರೂಪಾಯಿ 4 ಲಕ್ಷ ಬೆಳೆ ಪಡೆದಿರುವುದಾಗಿ ಅಂಗಾರ ಅವರು ತಿಳಿಸಿದರು. ನನಗೆ ಕಳೆದ ವರ್ಷ ನನ್ನ ಒಂದು ಧ್ಯೇಯ ಇತ್ತು. ಈ ಗದ್ದೆಯಲ್ಲಿ ನನಗೆ ಸುಮಾರು 50 ಕ್ವಿಂಟಲ್ ಭತ್ತವನ್ನು ತೆಗೆಯಬೇಕೆಂಬ ಒಂದು ನನಗೆ ಕಡಿಮೆ ಜಾಸ್ತಿ ಅಂತೇಳಿ ಒಂದು 34 ಕ್ವಿಂಟಲ್ ತನಕ ಬರ್ತಿತ್ತು. ಆದರೆ ಕಳೆದ ವರ್ಷ ನನ್ನ ಕೃಷಿಯಲ್ಲಿ ನನಗೆ ಸುಮಾರು 50 ಕ್ವಿಂಟಲ್ ಭತ್ತ ಬಂದು ಒಂದು ದಾಖಲೆಯನ್ನು ನಾನು ಮಾಡಿದ್ದೇನೆ. ಮತ್ತು ಈ ಒಂದು ಕೆಲಸ ಕಾರ್ಯಕ್ಕೆ ನಮ್ಮ ಸ್ಥಳೀಯ ನಮ್ಮ ಜನಾಂಗದವರು ಹಾಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಂದು ಯುವಕ ಮಂಡಲ, ನವೋದಯ ಯುವಕ ಮಂಡಲ ಬನ್ನೂರು, ಇದರ ಮಹಿಳಾ ಮಂಡಲ ನಮ್ಮ ಸಹ ಸಂಸ್ಥೆ, ಇವರ ಒಂದು ಸಹಯೋಗದಿಂದ ನಾನು ನಮ್ಮ ಕ್ಲಬ್ಬಲ್ಲಿ ಈ ಒಂದು ಕೃಷಿ ಕೆಲಸವನ್ನು ಮಾಡಬೇಕೆಂಬ ಒಂದು ಧ್ಯೇಯ ನನ್ನಲ್ಲಿತ್ತು. ಆದರೆ ನೀರಿನ ಸಮಸ್ಯೆಯಿಂದಾಗಿ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ ಕಾರಣ ಇವತ್ತು ನನ್ನ ಗದ್ದೆಯಲ್ಲೇನು ನಾಟಿ ಸಮಯದಲ್ಲಿ ಅವರಿಗೆ ಬರಲಿಕ್ಕೆ ಹೇಳಿ ಇವತ್ತು ಸುಮಾರು 10-15 ಜನ ನಮ್ಮ ಮಹಿಳಾ ಮಂಡಲ ಸದಸ್ಯರು ಬಂದಿದ್ದಾರೆ. ಅವರು ನಾಟಿಯನ್ನು ಕೆಲವರಿಗೆ ನಾಟಿ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಆದರೆ ಇವತ್ತು ಭಾರಿ ಚೆಂದವಾಗಿ ಈ ನಾಟಿಯ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಇತರರ ಗದ್ದೆಗೆ ಹೋಗಿ ಬೇಸಾಯ ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ನಾವು ಅದರ ಸಾರ್ಥಕತೆ ಪಡೆದಿದ್ದೇವೆ. ಕೊರೋನಾ ಸೋಂಕಿನಂತಹ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಐಟಿಬಿಟಿ ಹೋಗುವವರಿಗೆ ಮುಂದೆ ಇದುವೇ ಆಧಾರ ಎಂದು ಹೇಳುತ್ತಾರೆ ಪುತ್ತೂರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಬನ್ನೂರು. ನಮ್ಮ ಅಮ್ಮನವರು ಬಡತನ ಇದ್ದಾಗ ಯಾರ್ಯಾರ ಗದ್ದೆಗೆ ಹೋಗಿ ಈ ನೇಜಿನೆಟ್ಟು ಬಂದ ಅಕ್ಕಿಯಲ್ಲಿ ನಮ್ಮನ್ನು ದೊಡ್ಡದು ಮಾಡಿದರು. ಬಹುಶಃ ಇವತ್ತು ಆ ಅಮ್ಮನ ಕೆಲಸವನ್ನು ಮಾಡುವಾಗ ನಮಗೆ ಸಾರ್ಥಕತೆ ಬರ್ತಾ ಇದೆ. ಮಾತ್ರ ಅಲ್ಲ, ಈ ಕೊರೋನಾದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ITBT ಕಂಪನಿಯಲ್ಲಿ ದುಡಿಲಿಕ್ಕೆ ಹೋಗುವವರು ಮುಂದಿನ ದಿನದಲ್ಲಿ ಬಹುಶಃ ಇದುವೇ ಒಂದು ನಮಗೆ ಆಧಾರ ಆಗುತ್ತಾ ಏನೋ ಅಂತ ಈ ಕಲಿಗಾಲದಲ್ಲಿ ಒಂದು ಸಂಶಯ ಮೂಡ್ತಾ ಇದೆ. ಇದೀಗ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಮಂದಿ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.